वंदे वंदे बोलो नरेंद्र मोदी जी की, नरेंद्र मोदी जी की, मोदी 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 बोलो भारत माता की। ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ಇವತ್ತು ದೇಶದ ಪ್ರಧಾನಿಯಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಮಾಣವಚನ ಸ್ವೀಕರಿಸಿದ ಈ ಸಂದರ್ಭದಲ್ಲಿ ಇವತ್ತು ನಾಳೆಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿದ್ದಾರೆ. ಅಧ್ಯಕ್ಷರಾದಂಥ ರೇವಂತ್ ಶೆಟ್ಟಿ ಜಾಲಗಟ್ಟೆ ಅವರನ್ನು ನಿಮ್ಮೆಲ್ಲರ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು
ಬಂದಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ನನ್ನ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಸಂಭ್ರಮಾಚರಣೆಯ ಕಾರ್ಯಕ್ರಮ ಇವತ್ತು ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಸೇರಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾವೇನು ಚುನಾವಣೆಯ ನಡೆಯತಕ್ಕಂಥ ಸಂದರ್ಭದಲ್ಲಿ ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವೇನು ಘೋಷವಾಕ್ಯ ಮಾಡಿದ್ದೇವೆ, ಮತ್ತೊಮ್ಮೆ ಮೋದಿಜಿ ಎಂಬುವಂತಹದ್ದು ಇವತ್ತು ಸಾರ್ಥಕದ ದಿನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಬಹಳಷ್ಟು ನಮ್ಮ ವಿರೋಧ ಪಕ್ಷದವರು ಹೇಳ್ತಿದ್ರು, ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗುವುದಿಲ್ಲ, ಇದರ ಅಗಲಗೊಡ ಸೂಕ್ತ ಎಲ್ಲವನ್ನು ಕೂಡ ಮೀರಿ ಅದೆಷ್ಟೋ ಸವಾಲುಗಳನ್ನ ಮೆಟ್ಟಿ ನಿಂತು ನಮ್ಮ ಮೋದಿಜಿಯವರು ಇವತ್ತು ಮತ್ತೊಮ್ಮೆ ಪ್ರಧಾನಿ ಆಗುವಂತಹ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈಗಾಗಲೇ 5 ಜನ ಪಂಚಮ ಕಾರ್ಯಸಿದ್ಧಿ ಅಂತ ಹೇಳಿದಂತ ಹಾಗೆ ನಮ್ಮ ರಾಜ್ಯಕ್ಕೆ 5 ಸಚಿವ ಸ್ಥಾನವು ಕೂಡ ಕೇಂದ್ರದ ಸಿಕ್ಕಿರುವಂತದ್ದು ಕೂಡ ನಮಗೆ ಬಹಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ನಾನು ನೂತನವಾಗಿ ಆಯ್ಕೆಯಾಗಿ ಪ್ರಧಾನಮಂತ್ರಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿರುವಂತಹ ನರೇಂದ್ರ ಮೋದಿಜಿಯವರನ್ನ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಅಭಿನಂದನೆ ಮಾಡುತ್ತಾ, ಅದರ ಜೊತೆಗೆ ನಮ್ಮ ರಾಜ್ಯದ ಮಾಜಿ ಸಚಿವರಾಗಿರತಕ್ಕಂಥ ಈಗ ಸಚಿವರಾಗಲಿಕ್ಕಿರುವಂಥ ಶೋಭಾ ಕರಂದ್ಲಾಜೆಯವರು, ನಮ್ಮ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು, ಅದೇ ರೀತಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಅದೇ ರೀತಿ ವಿ ಸೋಮಣ್ಣನವರು, ಒಟ್ಟು 5 ಜನ ಸಚಿವರಾಗಿಯೂ ಕೂಡ ಅದರ ಜೊತೆ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿ ಕೂಡ ಇವತ್ತು ನೂತನ ಸಂಸದರಾಗಿ ಆ ಒಂದು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಏನು ಈ ಭಾಗದ ಅಭಿವೃದ್ಧಿ ಕಾರ್ಯಕ್ರಮಗಳಿವೆ ಮುಂದಿನ ದಿನಗಳಲ್ಲಿ ಇವತ್ತು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀರಿ. ಇವತ್ತು 100 ದಿನಗಳ ಆ ಒಂದು ಟಾಸ್ಕ್ ಅನ್ನ ಇವತ್ತು ಪ್ರಧಾನಮಂತ್ರಿಯವರು ಎಲ್ಲ ಸಂಸದರನ್ನ ಕೂತ್ಕೊಳ್ಳಿಸಿ ಮಾತಾಡಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಎಷ್ಟು ಬೇಗ ಕೊಟ್ಟಿದ್ದಾರೆ ಈ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಪ್ರಧಾನಮಂತ್ರಿಯವರು. ಅವರ ದಿನವಿಡೀ ನಾವು ಇದರ ಮೊದಲು ಕೂಡ 10 ವರ್ಷಗಳ ಕಾಲ ನಾವು ಅವರ ಆಳ್ವಿಕೆಯನ್ನು ನೋಡಿದ್ದೀವಿ. ಸ್ವಾತಂತ್ರ್ಯ ಭಾರತದ ಏನು ನಮ್ಮ ಪ್ರಧಾನಿ ಜವಾಹರ್ಲಾಲ್ ನೆಹರು ನಂತರ ಅದೆಷ್ಟೋ ಪ್ರಧಾನಮಂತ್ರಿಗಳನ್ನ ನಾವು ನೋಡಿದ್ದೇವೆ, ಅವರ ಆಳ್ವಿಕೆಯನ್ನು ಕಂಡಿದ್ದೇವೆ. ಆದರೆ ಈ ಬಾರಿ ಕಳೆದ 2014ರ ನಂತರ ಮೊನ್ನೆಯವರೆಗೆ ಆಳ್ವಿಕೆ ನಡೆಸಿದಂತಹ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಡೆಸಿದಂತಹ ಒಂದು ಆಳ್ವಿಕೆ NDAಯ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸಿನ ಆ ಎಲ್ಲ ಮಿತ್ರ ಪಕ್ಷಗಳವರನ್ನ ಸೇರಿಸಿಕೊಂಡು ಎಷ್ಟೊಂದು ಒಳ್ಳೆಯ ಆಡಳಿತವನ್ನ ಈ ದೇಶದಲ್ಲಿ ಕೊಟ್ಟಿದ್ದಾರೆ. ಜನ ಇವತ್ತು 240 ಲೋಕಸಭಾ ಸದಸ್ಯರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನೀಡಿರುವಂತದ್ದು. ಅದರಲ್ಲೂ ಕೂಡ ಏನು ನಮ್ಮನ್ನ ಹೀಯಾಳಿಸಿ ಮಾತಾಡಿದ್ದಾರೆ, ಅವರ 2 ಅಂಕಿ 3 ಅಂಕಿ ಕೂಡ ಅವರಿಗೆ ಪಡೆಯಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಒಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಭಾರತೀಯ ಜನತಾ ಪಾರ್ಟಿಯನ್ನ ಈ ವಿಶೇಷವಾಗಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿ ಬೆಳೆಸತಕ್ಕಂಥ ಇನ್ನಷ್ಟು ಸದೃಢವಾಗಿ ನಮ್ಮೆಲ್ಲ ಕಾರ್ಯಕರ್ತರ ನೋವುಗಳಿಗೆ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಒಟ್ಟು ಗಟ್ಟಿ ಸಂಘಟನೆ ಮಾಡತಕ್ಕಂಥ ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳುತ್ತಾ, ಇವತ್ತು ಈ ಸುಸಂದರ್ಭದಲ್ಲಿ ಒಂದು ವಿಜಯವನ್ನ ಆಚರಿಸುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಬಹಳ ಸಂತೋಷದಿಂದ ಮಾಧ್ಯಮದಲ್ಲಿ ಕೊಟ್ಟಂತ ಹೇಳಿಕೆಯನ್ನು ಕೂಡ ನೋಡಿದೆವು. ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುವಂತಹದನ್ನ ಖಂಡಿತವಾಗಿ ನಾವೆಲ್ಲರೂ ಕೂಡ ನೋಡುತ್ತಿದ್ದೇವೆ. ಈ ವಿಶೇಷ ಸಂದರ್ಭದಲ್ಲಿ ನೀವೆಲ್ಲ ಬೇರೆ ಬೇರೆ ಕಾರ್ಯಗಳನ್ನು ಇದ್ರೂ ಕೂಡ ಈ ಒಂದು ವಿಜಯ ಸಂದರ್ಭದಲ್ಲಿ ಬಂದು ಆಗಮಿಸಿದಂತ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ 3ನೇ ಅವಧಿಗೆ ಆಗುತ್ತಿರುವಂತಹ ಪ್ರಮಾಣ ವಚನ ಸ್ವೀಕರಿಸಿದಂತ ನರೇಂದ್ರ ಮೋದಿಜಿಯವರಿಗೂ ಕೂಡ ಶುಭಾಶಯವನ್ನು ಸಲ್ಲಿಸುತ್ತಾ, ಅವರ ಜೊತೆಗೆ ಏನೇನು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ, ಮಹಿಳಾ ನಾಯಕರಿಗೆ, ಕಾರ್ಯಕರ್ತ ಬಂಧುಗಳಿಗೆ ವೈಯಕ್ತಿಕರಲ್ಲಿ ಗೌರವಪೂರ್ಣ ನಮನವನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ಹೊಂದಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಭಾರತೀಯರ ನಯನಗಳನ್ನು ಸಾಕ್ಷಿಗೊಳಿಸಿ 2ನೇ ಅವಧಿಯ ಅಮಿತ್ ಶಾಜಿಗೆ ವಿಶೇಷವಾದ ಕ್ಷೇತ್ರದ ಪ್ರಭಾರ ಅಧ್ಯಕ್ಷರೇ,
ಬೈದಿನಂಚಿನ ಮತಕ್ಷೇತ್ರದ ಪದಾಧಿಕಾರಿ ಬಂದಿದೆ, ಜಿಲ್ಲೆಯ ಪದಾಧಿಕಾರಿ ಬಂದಿದೆ. ಬೈದಿನಂಚಿನ ಮಾತ ಎನ್ನ ಪ್ರೀತಿದ ನರೇಂದ್ರ ಮೋದಿಜಿನ ಅಭಿಮಾನಿ ಬಂಧುಗಳೇ, ಕಾರ್ಯಕರ್ತ ದೇವರೇ, ವಿಶೇಷವಾದ ಹಿರಿತಾತ ಸಂತೋಷ ನಂಗೆ ಜೀವಮಾನೋಡು ಬೇಕಾದಾಲಜಿ. ನರೇಂದ್ರ ಮೋದಿಜಿ 7 ಗಂಟೆల 24 ಮಿನಿಟಿಗೆ ಈ ದೇಶದ ಮೂಗಿನೇ ಸತ್ಯ ಪ್ರಧಾನಮಂತ್ರಿ ಆದ ಅಧಿಕಾರ ಸ್ವೀಕಾರ ಮಾಡ್ಕೊಂಡ ಜಗತ್ತದ ನೂತನ ಸಂಪರ್ಕ ಒಂಜಿ ಪಡಿತೆ ಜಗತ್ತದ ಬೇತ ದೇಶದ ನಾಯಕರೇ ನರೇಂದ್ರ ಮೋದಿಜಿನ ಮೂಜಿನ ಸತ್ಯದ ಪ್ರಧಾನಮಂತ್ರಿ ಸ್ವೀಕಾರ ಮಂತ್ರಿನ ಈ ಕೊಡ್ಕೊಂಡು ಕಾತೊಂದಿತ್ತನಾಲ ಭರಿತ ರಾಜ್ಯಲಾಯನಂಚಿನ ಕಾಮನಲ್ಲಿ ಮೂರು ಮಾತ ಉಂಡ ಪಾಕಿಸ್ತಾನ ಕೊಡ್ತು ಮಾತಾ ದೇಶದ ಇನಿ ಡೆಲ್ಲಿ ನರೇಂದ್ರ ಮೋದಿಜಿನ ಅಧಿಕಾರ ಸ್ವೀಕಾರದ ಆ ಪೊರ್ಲದ ಕ್ಷಣನು ತೀಯರ ಲಕ್ಷಾಂತರ ಕೋಟ್ಯಾಂತರ 140 ಕೋಟಿ ಜನರ ಟಿವಿದ ಎದುರಾದಿಪ್ಪು ಬೆದಬದ ಗಲ್ಲಿಡಾದಿಪ್ಪು ಹಳ್ಳಿಡಾದಿಪ್ಪು ತೀಯರೆ ಒಂಜಿ ಕಾರಿಡುತ್ತದೆ. ಯಾರಿಗೆ ಪನ್ನನಲ್ಲ ನರೇಂದ್ರ ಮೋದಿಜಿ ಈ ದೇಶದ ಮೂಜಿನ ಸತಿ ಪ್ರಧಾನಿ ಆಪೂಜೆಗೆ ಬಂದರೆ ವಿರೋಧ ಪಕ್ಷದ ವಿರೋಧ ಮಂತೊಂದಿದ್ದೇನೆ ನಾನಲ್ಲ. ಈ ದೇಶದ ಜನತೆ ಎಂಜದ ಒಟ್ಟಿಗೆ ಕೂಡುದು 303 ಸೀಟನ್ನು ಕೊಂಡತ್ತದೆ. ನರೇಂದ್ರ ಮೋದಿಜಿ ಈ ದೇಶದ ಮೂಜಿನ ಸತಿ ಪ್ರಧಾನಿ ಆಪೇರೆ ನನ್ನ ಕೈ ತೊಟ್ಟಿಗೆ ಭಾರಿ ಖುಷಿದಾದ ಬಣ್ಣನಂಡ ಕರ್ನಾಟಕ ರಾಜ್ಯದ ಈ ಸತಿ ಎಂಗೆ 14 ಸೀಟ್ ಬೈದಿದೆ. 5 ಜನ ಮಿನಿಸ್ಟರ್ ನಕ್ಲೆ ನರೇಂದ್ರ ಮೋದಿಜಿನ ಟೀಮ್ ಇದ್ದಾರೆ. ಪ್ರಹ್ಲಾದ್ ಜೋಶಿ ಆದಿಪ್ಪು, ಶೋಭಾ ಕರಂದ್ಲಾಜೆ ಆದಿಪ್ಪು, ನಮ್ಮ ಸೋಮಣ್ಣ ಆದಿಪ್ಪು, ಐದ ಒಟ್ಟಿಗೆ ಕುಮಾರಸ್ವಾಮಿ ಆದಿಪ್ಪು, ಐದ ಒಟ್ಟಿಗೆ ನಮ್ಮ ಪ್ರಹ್ಲಾದ್ ಜೋಶಿ ಆದಿಪ್ಪು, ಐದ ಒಟ್ಟಿಗೆ ನಮ್ಮ ಅಕ್ಕ ಭಾರಿ ಶೋಭದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ ನಿರ್ಮಲಾ ಸೀತಾರಾಮ್ ಇನಿ ಅಧಿಕಾರ ಸ್ವೀಕಾರ ಮಾಡ್ಕೊಂಡಾಗಲೇ ಇಡೀ ರಾಜ್ಯದ ಇಡೀ ದೇಶದ ಕರ್ನಾಟಕ ರಾಜ್ಯ ತರ್ತದೊಂದು 5 ಮಿನಿಸ್ಟರ್ ಕೊಡ್ಕೊಂಡು ಬಂದನಾಡ ಅವರ ಎಲ್ಲ ಸಂಗತಿ ಆಗ್ತದೆ. ಇದ್ದ ಮಾತ್ರ 26 ಜನರ ಇಂಡಿಯಾಗಳು ಒಟ್ಟಿಗೆ ಸೇರಿದಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದ್ದನಾಡಲ್ಲ 19 ಸೀಟ್ಗೆ ವಿರೋಧ ಮಂಗಳ ತಾಕತ್ತಿದ್ದ ಸರ್ಕಾರ ಒಯ್ಯದೆ ಬೇತ ಗ್ಯಾರಂಟಿ ಕೊಯ್ಯದೆ ವಾ ಗ್ಯಾರಂಟಿ ನರೇಂದ್ರ ಮೋದಿಜಿನ ಗ್ಯಾರಂಟಿ ದುರ್ದಾಲಾಯ್ತು. ನಮ್ಮ ಕಾರ್ಯಕರ್ತರ ನಡುಟು ಕಾಂಗ್ರೆಸ್ ಜಾತಿ ಬಂದರೆ ಓ ಜಾತಿಲ ಇದ್ದಿ ಜಾತಿ ಒಂದೇ ಹಿಂದೂ ಜಾತಿ ಭಾರತೀಯ ಹಿಂದೂ ಸಂಸ್ಕೃತಿ ಇಂದಿನ ಈ ದೇಶದ ನರೇಂದ್ರ ಮೋದಿಜಿ ಮೂಜಿನ ಶಕ್ತಿ ಅಧಿಕಾರ ಸ್ವೀಕಾರ ಮಾಡಿದ ಪೂರ್ವದ ಸಮಯವು ಈ ದೇಶದ ಹಳ್ಳಿ ಅವು ಬ್ರ್ಯಾಂಡ್ ಆದಿಪ್ಪು, ನಾಸಿಕ್ ಬ್ರ್ಯಾಂಡ್ ಆದಿಪ್ಪು, ಹೋಗಿ ಆದಿಪ್ಪು, ಗರ್ಮಲ ಆದಿಪ್ಪು, ಹೆಚ್ಚಿನ ಆದಿಪ್ಪು ಅತ್ಯಂತ ಕುಶಿತ ವಾತಾವರಣ ಅಂದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆ ದೇವತ್ತು ಕ್ಲಬ ಕಾರ್ಯಕರ್ತ ಬಂದರು. ಜಾತಿ ಮತ ಭೇದ ಚೆಂದ ಶ್ರೀಮಂತ ಹೊಡೆತನ ಅಂತರಜ್ಜೆಂದ ನಮ್ಮ ಮಾತ ಒಂಜಪ್ಪೆ ಜೋಕರು ಅವೇ ಭಾರತಾಮನ ಜೋಕರು ಬಂದ ಒಂದು ಎಟ್ಟ ಸಂದೇಶನ ಭಾಗದಲ್ಲಿ ಕೊರಿಯರು ಅಂಚಿನರಾದ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿ ಗೆಲ್ಪುಗೆರೆ ಪಟ್ಟಣದ 1,49,218 ಓಟು ಗೆಲ್ಪದ ಕಾರಣಕರ್ತರ ನಿಗದಿ ಮಾತರಿಗೆ ಅಭಿನಂದನೆ ಬಂದದ್ದು ಪಾಠದ ಅವಕಾಶ ಮತ್ತು ನಿಜ ಪೂರ್ಣ ಎನ್ನ ಉಡಲಿನ ಸೌಕರ್ಯ ಸಂದಾದೆ ಎನ್ನ ಪಾತ್ರ ಮಂಟದ ಜೈ ಹಿಂದ್ ಜೈ ಕರ್ನಾಟಕ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವಾಗ ಬಹಳ ಸಂತೋಷದ ಸಂಜೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಸಂತೋಷ ಆಗ್ತಾ ಇದೆ. ತೊಕ್ಕೋಟೆಯ ಹೃದಯ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು, ಕಾರ್ಯಕರ್ತರು, ವಿದೇಶಿಗಳು, ಪಾರ್ಟಿಯ ಅನೇಕ ಹಿರಿಯ ನಾಯಕರು ಹಾಗೂ ದೇವದುರ್ಲಭ ಕಾರ್ಯಕರ್ತರು ಇವತ್ತು ಮತ್ತೊಮ್ಮೆ
ಈ ದೇಶ ಕಂಡಂತಹ ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿ ಅವರು 7:24 ದೆಹಲಿಯ ರಾಷ್ಟ್ರಪತಿ ಭವನದ ಎದುರುಗಡೆಗೆ ತನ್ನ ಅಧಿಕಾರವನ್ನು ಪದಗ್ರಹಣ ಮಾಡಿ ತಾನೊಬ್ಬ ನಿಷ್ಠಾವಂತ ಸೇವಕ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವ ಕಾರಣಕ್ಕೋಸ್ಕರ ಅನೇಕ ಕ್ರಾಂತಿಕಾರಿ ನಿರ್ಣಯಗಳನ್ನು ಕೈಗೊಳ್ಳುವ ಮೂಲಕವಾಗಿ ಇಡೀ ಜಗತ್ತಿಗೆ ಮತ್ತೊಮ್ಮೆ ಮೋದಿಯ ಆಡಳಿತ ಯಾವ ರೀತಿ ಇರಬೇಕನ್ನುವಂಥದ್ದನ್ನು ತೋರಿಸಿಕೊಡುವಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಈಗ ಹಾಜರಿದ್ದೇವೆ. ನಾವೆಲ್ಲ ಕಂಡಿದ್ದೇವೆ, ಇಡೀ ದೇಶದಲ್ಲಿ 240 ಸ್ಥಾನಗಳು ಬಿಜೆಪಿ ಗೆದ್ದು NDA ಅಧಿಕಾರವನ್ನು ನಡೆಸುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಬಹಳ ಹತಾಶೆಯ ಮನೋಭಾವನೆಯಲ್ಲಿದ್ದಾರೆ. ಅವರು ತನ್ನ 241 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕೇವಲ 99 ಕ್ಷೇತ್ರದಲ್ಲಿ ಜಯ ಸಾಧಿಸಿ ದೊಡ್ಡ ದಿಗ್ವಿಜಯ ಎಂಬಂತೆ ತನ್ನನ್ನು ತಾನು ಪ್ರತಿಬಿಂಬಿಸ್ತಾ ಇದೆ. ಆದರೆ ಬಿಜೆಪಿ 240 ಕ್ಷೇತ್ರಗಳಲ್ಲಿ ಗೆದ್ದಿದೆ. ನೆನಪಿರಬೇಕು ಕಾಂಗ್ರೆಸ್ನವರಿಗೆ, ಕೇವಲ ಕಾಂಗ್ರೆಸ್ ಸ್ಪರ್ಧಿಸಿದ್ದು 241 ಸ್ಥಾನ, ಬಿಜೆಪಿ ಗೆದ್ದಿದ್ದು 240 ಸ್ಥಾನ. ನಮ್ಗೆಲ್ಲರಿಗೂ ಸಂತೋಷ ಸುದ್ದಿ ಬಂಧುಗಳೇ. ನಾವೆಲ್ಲರೂ ಎಲ್ಲರೂ ಒಂದಾಗಿ ಇವತ್ತು ಇಡೀ ಜಗತ್ತಿಗೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರ ಮೋದಿ ಅವರು ಮತ್ತೊಮ್ಮೆ ಈ ಜಗತ್ತಿಗೆ ಭಾರತವನ್ನು ಒಬ್ಬ ವಿಶ್ವಗುರುವನ್ನಾಗಿ ನಡೆಸುವಲ್ಲಿ ಬಹಳ ಯಶಸ್ವಿ ಆಗುವಂತ ನಮ್ಮ ತಾಪುಗಳನ್ನು ಇಡಲಿಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಬಂಧುಗಳೇ. ನಾವಿವತ್ತೆಲ್ಲರೂ ಕೂಡ ಇಡೀ ಭಾರತ ದೇಶದ 140 ಕೋಟಿ ಸಂಖ್ಯೆ ಕೂಡ ನರೇಂದ್ರ ಮೋದಿ ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ದೇವರು ಈ ದೇಶವನ್ನು ವಿಶ್ವಗುರು ಮಾಡುವಲ್ಲಿ ಅವರಿಗೆ ಶಕ್ತಿಯನ್ನು ನೀಡಲಿ ಅನ್ನುವಂತ ಒಂದು ನಮ್ಮೆಲ್ಲರ ಶುಭಾಶಯದ ಮಾತಿನೊಂದಿಗೆ ಮತ್ತು ಈ ದೇವರು ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ವಿಶ್ವಾಸದೊಂದಿಗೆ ಇವತ್ತು ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡುತ್ತಾ, ಮಂಗಳೂರು ವಿಧಾನಸಭಾ ಕ್ಷೇತ್ರ ಕೂಡ ಭಾರತೀಯ ಜನತಾ ಪಾರ್ಟಿಯ ಟೆಕ್ಕೆಯಲ್ಲಿ ಬಹಳ ಗಟ್ಟಿಯಾಗಿ ಇಲ್ಲಿ ಸಂಘಟನಾತ್ಮಕ ನಮ್ಮೆಲ್ಲ ಕಾರ್ಯಕರ್ತರ ಒಟ್ಟಿಗೆ ನಾವೆಲ್ಲರೂ ಮುಂದೆ ಸಾಗ್ತಾ ಇದ್ದೇವೆ. ನಮ್ಗೆ ಗೊತ್ತಿರಬೇಕು, ಪೇಪರಲ್ಲಿ ಅಥವಾ ಬೇರೆ ಮಾಧ್ಯಮಗಳಲ್ಲಿ 33,000 ಅಂತರ ಇದೆ ಅನ್ನುವಂತ ಮಾತುಗಳು ಬರ್ತಾ ಇದೆ. ಖಂಡಿತವಾಗಿ ವಿಶ್ವಾಸ ಇದೆ. ಇಲ್ಲಿ ಇರುವಂತಹ 97,000 ನಮ್ಮ ಕೋಟಿ ಇದ್ರೆ ಅದರಲ್ಲಿ 74,470 ಓಟು ಪೋಲಾಗಿರುವಂತಹ ಓಟು, ಅದರಲ್ಲಿ 64,476 ಓಟು ಬಿಜೆಪಿಗೆ ಕೊಟ್ಟು ಇಲ್ಲಿರುವ ಉಳ್ಳಾಲದ 92% ಹಿಂದೂಗಳು ಬಿಜೆಪಿಯೊಟ್ಟಿಗೆ ಕೈಜೋಡಿಸಿದ್ದಾರೆ. ಹಾಗಾಗಿ ವಿಶೇಷವಾದಂತಹ ಅಭಿನಂದನೆಯನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇನ್ನೂ ಬಾಂಧವರಿಗೆ ಅರ್ಪಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿಯಲ್ಲಿ ಅನೇಕ ಅಲ್ಪಸಂಖ್ಯಾತರು ಕೂಡ ನಮ್ಮ ಬಿಜೆಪಿಯನ್ನು ಬಹಳಷ್ಟು ಮತ್ತಷ್ಟು ಬೆಂಬಲಿಸುವ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬಿಜೆಪಿಯ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಕೂಡ ಬಿಜೆಪಿಯ ತೆಕ್ಕೆಗೆ ಬರುವಂತಹ ದಿನಗಳಿದ್ದಾವೆ. ತಾವೆಲ್ಲರೂ ಕೂಡ ಇಡೀ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಸರ್ವ ಜನತೆಯು ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಮತ್ತು ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನು ತಿಳಿಸುತ್ತಾ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತೊಮ್ಮೆ ಈ ದೇಶದ ಅಭಿವೃದ್ಧಿಯ ಅಭಿವೃದ್ಧಿಯ ಪದದತ್ತ ಸಾಗಲಿ ಅನ್ನುವಂತ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬಿಜೆಪಿ 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 ಮೋದಿ 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 ಉದ್ದೇಶಿಸಿದ ಮಹಿಳಾ ಮೋರ್ಚಾದ ಮಾಜಿ ಜಿಲ್ಲಾ ಅಧ್ಯಕ್ಷರ ನೆಚ್ಚಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ನಮ್ಮನ್ನು ಉದ್ದೇಶಿಸಿದ ಬಂದಿಲ್ಲ. ನಮ್ಮ ಮಾತ ಕ್ಷಣಗಣನೆ ಮತ್ತೊಂದಲ್ಲ. ನಾನು ಒಂದೇ ಪೊತ್ತುಡು ಪ್ರಧಾನಮಂತ್ರಿ ಮೋದಿಲು ನಮ್ಮ ಇಡೀ ಒಂಜಿ ಭಾರತದ ಚುಕ್ಕಾಣಿನ ಪದದ ನಡಪು ನಂಚಿನ ಪೊರ್ಲಗಡ್ಡದ ಪೊತ್ತು ಒಂದು ಮೇಟು ಕೈಗಂಜಿಲು ಗೂಡು ಸೇರೊಂದಾಂಡ ಪಶು ಪಕ್ಷಿಲ ಅಕ್ಲದನ್ನ ಗೂಡು ಸೇರನಂಚಿನ ಸಂದರ್ಭಡು ಭಾರತದ ಸದೃಢವಾಯಿನ ಒಂದು ನರವರ ಆಡಳಿತ ಕೊರ್ರೆ ಮೂಜಿನೇ ಸಾರಿ ಒವೇ ಒಂಜಿ ಕುತಂತ್ರ ಇಟ್ಟಿಡಲ್ಲ ಇನಿ ಅವೇನು ದೋಂಕುದು ಪತ್ತದ NDAದ ಮೂಲಕ ಮೈತ್ರಿಕೂಟ ನಮದೂಪ ಇನಿ ಕೂಡು ಕುಟುಂಬಡಿತನ ಮಾತ್ರ ಪ್ರೀತಿಗೆ ವಾಟ್ ಇಸ್ ದ ಮೀನಿಂಗ್ ಆಫ್ NDA? ಪ್ರಧಾನಮಂತ್ರಿ ಮೋದಿಜಿಲು
ಇನ್ನು ಶಕ್ತಿದ ವಿರುದ್ಧ ಹೋರಾಟ ಮಾಡ್ತಾರೆ ಅಣ್ಣ ಅವೇ ಪ್ರಧಾನಮಂತ್ರಿ ಮೋದಿಜಿಲು ಇನ್ನು ಅಪ್ಪೆಲ್ಲನ ಆಶೀರ್ವಾದ ಎಲ್ಲ ನಿಂತು ಒಂಜಾತ ಮಲ್ಲ ಸಂಖ್ಯೆ ನಿಂತಿನೇದಾತ್ರ ಈ ಪಿರ ರಾಷ್ಟ್ರ ಕಟ್ಟನ ಶಕ್ತಿ ಕಮ್ಮಿ ಏಳು ಪಣ ನಡ ಅವು ಮಲ್ಲ ಮಟ್ಟಡ ಅಪ್ಪೆಲ್ಲ ಪಡೆದ ಹೃದಯ ಜಿಂಜಿದ ಬಂತೇನೆ ಐಕಾದ ನಮ್ಮ ಮಾತೆಲ್ಲ ತೆರೆ ತಗ್ಗಾದ ಬೆರೆ ಬಗ್ಗಾದ ಅವರಿಗೆ ಸೊನ್ನೆ ಸಂದೆ ಆಯ್ತ ಮತ್ತೊಂದು ದುಂಬದ ದಿನೊಟ್ಟು ಮೈತ್ರಿಕೂಟದ ಒಟ್ಟುಗು ನಮ್ಮ ದೇಶದ ಚುಕ್ಕಾಣಿ ದೊಡ್ಡವು ಸಂಸ್ಕಾರ ಸಂಸ್ಕೃತಿ ಅಭಿವೃದ್ಧಿದ ಒಟ್ಟುಗು ನಮ್ಮ ದೇಶದ ಹೊರಕಾವನೆಂಚಿನ ಮಾಮಲ್ಲ ಶಕ್ತಿದ ನನ್ನ ಒಂದ ಪಕ್ಕಳೆ ಗೋಧಳಿ ಲಗ್ಗಡು ಪಟ್ಟಾಭಿಷೇಕ ಹಾಕೊಂಡು ಆ ಪಟ್ಟಾಭಿಷೇಕ ಅನ್ನೆಪನಲ್ಲಿ ಒಂದು ಶಕ್ತಿದ ಒಲಿಪುಗೋಸ್ಕರ ನಮನೆ ಒಂಜಾತ ಆದ ಬೇರೆ ಎದ್ದು ಹೊಲವನ್ನು ಮೇದಂತೆ ಹಿತ್ತಲ ಗಿಡ ಮದ್ದಲ್ಲವಂತೆ ಅರ್ಥ ಮಂಪನಕ್ಕೆ ಅರ್ಥ ಆಡ ಯಾವು ನನ್ನ ತುಂಬದ ದಿನತ್ತು ದಾಡಲ್ಲ ನಮ್ಮ ರಾಷ್ಟ್ರ ಪ್ರೇಮನ ಒಟ್ಟಿಗೆ ಪಡು ನಮ್ಮ ಮಾತ ನಾಯಕರಿಗೆಲ್ಲ ಸೊನ್ನೆ ಸಂದೇತ ಮಾತದ ಒಂದೇ ಪೊತ್ತಳು ಮಾತೆಲ್ಲ ಈ ವಿಜಯೋತ್ಸವನ ಆಚರಿಸವನ್ನ ಮನದ ಮಾತೆಲ್ಲ ಸೊನ್ನೆ ಸಂದೇತ ಸರ್ವೇ ಜನ ಸುಖಿ ನೋಪ ಬಂತು ಬೋಲೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ 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 ನರೇಂದ್ರ ಮೋದಿ ಜಿ ಕೆ ನರೇಂದ್ರ ಮೋದಿ ಜಿ ಕೆ ನರೇಂದ್ರ ಮೋದಿ ಜಿ ಕೆ ಬ್ರಿಜೇಶ್ ಚೌಟಾ ಜಿ ಕೆ ಬ್ರಿಜೇಶ್ ಚೌಟಾ ಜಿ ಕೆ ಸನ್ಮಾನ ಬಂದಿದೆ ಭಾರಿ ಸಂತೋಷದಲ್ಲಿ ಹೊರತು ಈ 7:24 ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಈ ಶುಭ ಸಂದರ್ಭಗಳು ಸೇರಿನ ಮಾತಾ ಕಾರ್ಯಕರ್ತ ಬಂಧುಗಳಿಗೆ ಸರ್ಕಾರದ ಸ್ವಾಗತ ಕೊರೊಂದು ಇಡೀ ಅತ್ಯಂತ ಸಂತೋಷದಾಯಕ ಹೊರತು ದಯಪಟ್ಟ ನಮ್ಮ ಸಂತೋಷ್ ಕುಮಾರ್ ಬಂಧುಗಳೇ ಈ ಹೊರತು ನಮ್ಮ ಮರಪರ ಸಾಧ್ಯಜಿ ದಯಪಟ್ಟ ನಮ್ಮ ದೇಶದ ಚಿಕ್ಕಾಣಿ ಪಡೆಯದಾಗಿ ನಮ್ಮ ನರೇಂದ್ರ ಮೋದಿಜಿ ಮೂಗಿನ ಸೇರಿ ಒಂದು ಪ್ರಧಾನಮಂತ್ರಿ ಆಗ್ತಾರೆ ಈ ಭಕ್ತರು ಆಚರಣೆಗಳ ಶುಭಗಳು ಅರ್ಧ ಈ ಗಡಿಗಳು ನಡೆಯುತ್ತೆ ನಮ್ಮ ಆಶ್ವಾಸನೆ ಬರೋದು ಭಾರತ ದೇಶ ಪ್ರಗತಿಪರ ರಾಷ್ಟ್ರ ಅವರು ಬರೋದು ಈ ಸಂದರ್ಭಗಳು ಮಾತುಗಳ ಸುಖ ಬರೋದು ಬರೋ ಭಾರತ್ ಮಾತಾ ಕಿ बोलो भारत माता की नरेंद्र मोदी जी की नरेंद्र मोदी जी की बीजेपी 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 ಬಂದ್ರೆ ಭಾರಿ ಒಂದು ಸಂಭ್ರಮ ಇಡೀ ಊರು ನಮ್ಮ ಪುಣತಿನ ಮಾತ ದೇಶವಾಸಿ ರಾಷ್ಟ್ರೀಯ ಪ್ರೇಮ ನಕಲಿಗೆ ಪೂರೈಗಳಲ್ಲಿ ಕುಸಿತ ವಿಚಾರ ಬಂದ ನರೇಂದ್ರ ಮೋದಿ ಮೂಜನ ಅವಧಿಗೆ ಪ್ರಧಾನಮಂತ್ರಿ ಆಪಣಿಸಿದ ಈ ಸುಸಂದರ್ಭ ನಮ್ಮ ಮಾತೆಲ್ಲ ಪರಿಚಯದ ಈ ಕಾರ್ಯಕ್ರಮದ ನಮ್ಮ ಇಟ್ಟ ಯಶವಂತ ಮೀನು ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರು ಪಾತ್ರರಿದ್ದಾರೆ ಆ ಪಕ್ಕ ನಮ್ಮ ಮೂಲೆ ಜೈ ಜಗನ್ನಾಥ್ ಜೈ ಜಗನ್ನಾಥ್ ನರೇಂದ್ರ ಮೋದಿ ಅವರು ಇವತ್ತು 7 ಕಾಲಕ್ಕೆ ಪಟ್ಟಾಭಿಷೇಕ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು 2-3 ದಿವಸಗಳನ್ನು ನಾವು ನೋಡಿದ್ದೇವೆ. ನಮ್ಮ ಪ್ರಧಾನಮಂತ್ರಿ ಅವರ ಬಾಯಿಯಲ್ಲಿ ಜೈ ಜಗನ್ನಾಥ್ ಅಂತ ಬರ್ತದೆ. ಜಗನ್ನಾಥ ಮಂದಿರಕ್ಕೆ ಒಂದು ಆಲೋಚನೆಯನ್ನು ಇಟ್ಟಿದ್ದಾರೆ ಅವರು, ಗೊತ್ತಿರಬೇಕು ನಮಗೆ. ಈ ಒಂದು ವಿಶೇಷ ಮತ್ತು ವಿಶಿಷ್ಟವಾದ ವಿಜಯೋತ್ಸವ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಂಡಲದ ಪ್ರಭಾವ ಅಧ್ಯಕ್ಷರಾದ ಶಿವಕುಮಾರ್ ಹೇಮಂತ್ ಶೆಟ್ಟಿ ಅವರೇ, ಜಿಲ್ಲಾ ಉಪಾಧ್ಯಕ್ಷರೇ ಸೇರಿದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ದುರ್ಲಭ ಕಾರ್ಯಕರ್ತ ಬಂಧುಗಳೇ, ನಾಯಕರೇ, ಒಟ್ಟು ಇವತ್ತು ಒಳ್ಳೆಯ ವಿಚಾರದಲ್ಲಿ ನಾವು ಕೆಲವೊಂದು ಸೇರಿದ್ದೇವೆ. ಸಿಹಿ ಹಂಚುವಂಥದ್ದು, ಪಟಾಕಿ ಸಿಡಿಸುವಂಥದ್ದು, ವಿಜಯೋತ್ಸವ ಮಾಡುವಂಥದ್ದು. ಇದು ಯಾಕಂತ ಹೇಳಿದ್ರೆ ಇವತ್ತು ರಾಷ್ಟ್ರ ಗೆದ್ದಿದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಗೆದ್ದದಲ್ಲ, ಎನ್ಡಿಎ ಗೆದ್ದದಲ್ಲ, ಇವತ್ತು ರಾಷ್ಟ್ರ ಗೆದ್ದಿದೆ, ಭಾರತ ಗೆದ್ದಿದೆ. ಭಾರತದ ಒಂದು ವಿಜಯೋತ್ಸವ ಚುನಾವಣೆಯನ್ನ ಹಬ್ಬವಾಗಿ ಆಚರಿಸಬೇಕಂತ ಹೇಳಿದ್ರು. ನಾವು ಆಚರಿಸಿದ್ದೇವೆ. ಇವತ್ತು ಅದರ ಫಲಿತಾಂಶದ ಮುಖಾಂತರ
ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಈ ದೇಶದ ಭಾರತೀಯ ಜನತಾ ಪಾರ್ಟಿಯ ಎನ್ಡಿಎ ಸಮೂಹದ ಕಾರ್ಯಕರ್ತರು ಆಹಾರಾತ್ರಿ ದುಡಿದಿದ್ದರಿಂದಾಗಿ ಇವತ್ತು ಈ ವಿಜಯ ನಮ್ಮದಾಗಿದೆ. 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿ ಅವರ ಆ ಸಾಧನೆಯನ್ನ ಮನೆ ಮನೆಗೆ ಮುಟ್ಟಿಸುವಲ್ಲಿ, ಮನ ಮನಕ್ಕೆ ತಲುಪಿಸುವಲ್ಲಿ ಇಡೀ ದೇಶವ್ಯಾಪಿಯಾಗಿ ನಮ್ಮ ಕಾರ್ಯಕರ್ತರು ಪಟ್ಟಂತ ಕಷ್ಟ, ಆ ಕಷ್ಟದ ಮುಖಾಂತರ ಇವತ್ತು ಸಿಹಿತಿದ್ದೇವೆ. ಹಾಗಾಗಿ ಇದು ದಿವಸವನ್ನು ಆಚರಿಸಿದ್ದೇವೆ. ಒಂದು ವೇಳೆ 240 ಸೀಟು ಭಾರತೀಯ ಜನತಾ ಪಾರ್ಟಿ ಬರಬೇಕಿದ್ರೆ ಕೆಲವರಿಗೆ ಭಾರಿ ಹಾಸ್ಯ ಮಾಡ್ತಿದ್ರು. ಹುರಿ ಆಗ್ತಿತ್ತು, ಹುರಿ 240 300 ಆಗ್ತದೆ ಏನೋ ಅಂತೇಳಿ. ನಾನು ಹೇಳುವಂತದ್ದು ಈಗಲೂ ಹುರಿ ಆಗ್ತಿದೆ. ನಾಯ್ಡು ಅವರು ಕೈ ಕೊಡ್ತಾರೆ, ನಿತೀಶ್ ಅವರು ಕೈ ಕೊಡ್ತಾರೆ ಅನ್ನೋದನ್ನ ಒಂದು ಹೊಸ ವಿಷಯ ಮಾಡ್ಕೊಂಡು ಮಾಡ್ತಿದ್ರು. ಆದ್ರೆ ಆ ಬಂಧುಗಳು ಬಂದು ಅವ್ರು ಹೇಳ್ತಾರೆ, ನಿತೀಶ್ ಕುಮಾರ್ ಅವರು, ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೇನೆ, ಆದ್ರೆ ನಿಮ್ಮನ್ನು ಬಿಟ್ಟು ಇಲ್ಲಿ ಹೋಗುವುದಿಲ್ಲ, ನಿಮ್ ಜೊತೆಗೇನೆ ಇರ್ತೀನಿ ಅಂತೇಳಿ ಈ ಒಂದು ಸಂದೇಶವನ್ನು ನೋಡಿ, ಈ ಎನ್ಡಿಎ ಸಂದೇಶವನ್ನು ನೋಡಿ ಇವತ್ತು ಕಾಂಗ್ರೆಸ್ನ ಉರಿಯುತ್ತಿದೆ. ಅವರಿಗೆ ಕನ್ನಡ ಕೊಡುವಂತ ಸಮಯ, ಹಾಗಾಗಿ ಬಂದರೆ ಈ ವಿಜಯ ಇನ್ನು 10 ವರ್ಷ ಅಲ್ಲ, ಮುಂದಿನ 25 ವರ್ಷಗಳ ಕೊಳ್ಳಲಿಕ್ಕಿದೆ. ಅದೇ ಮುಖಾಂತರ ಅದೇ ರೀತಿಯಾಗಿ ಮುಂದಕ್ಕೆ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಾರಲಿಕ್ಕಿದೆ. ಕರ್ನಾಟಕದಲ್ಲೂ ಕೂಡ ಎನ್ಡಿಎ ಧ್ವಜ ಹಾರಲಿಕ್ಕಿದೆ. ಮುಂದಕ್ಕೆ ನಮ್ಮ ಗುರಿ ಇರುವಂತದ್ದು ಕರ್ನಾಟಕ. ಗೊತ್ತಿರಲಿ ಕಾರ್ಯಕರ್ತ ಬಂದರೆ ಮುಂದಿನ ನಮ್ಮ ಗುರಿ ಕರ್ನಾಟಕ. ಮುಂದಿನ ನಮ್ಮ ಗುರಿ ಯಾವುದು? ಮುಂದಿನ ನಮ್ಮ ಗುರಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಅದರ ಜೊತೆಗೆ ಇವತ್ತು ಎನ್ಡಿಎ ಎಲ್ಎನ್ಸಿಯಲ್ಲಿ ಬಂದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಕೊಡುತ್ತಾ, ಇವತ್ತು 60 ಮಂದಿ ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅವರೆಲ್ಲರಿಗೂ ಅಭಿನಂದನೆ ಕೊಡ್ತೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆಯಾದಂತ ಬ್ರಿಜೇಶ್ ಚೌಟ ಅವರಿಗೆ ಈ ಮುಖಾಂತರ ಅಭಿನಂದನೆ ಕೊಡ್ತೇನೆ. ಅದೇ ರೀತಿ 5 ಜನ ಸಂಸದರು ಇವತ್ತು 3 ಮಂದಿ ಪೋರ್ಟ್ಫೋಲಿಯೋ ಒಳ್ಳೆಯ ಒಂದು ದರ್ಜೆಯ ಒಂದು ಮಿನಿಸ್ಟರ್ ಆಗಿ, ಇನ್ನು 2 ರಾಜ್ಯ ದರ್ಜೆಯ ಮಿನಿಸ್ಟರ್ ಆಗಿ ಅವರು ಬರ್ತಾ ಇದ್ದಾರೆ ಮುಂದಕ್ಕೆ. ಅವರ ಎಲ್ಲ ಕಾರ್ಯಗಳನ್ನ ಮುಂದಕ್ಕೆ ನಾವು ಜನಮಾನಸಕ್ಕೆ ಕೊಂಡೋಗ್ಲಿಕ್ಕಿದೆ. ಅವರೆಲ್ಲರಿಗೂ ಅಭಿನಂದನೆ ಕೊಡ್ತಾ ಮುಂದಕ್ಕೆ ಪಟಾಕಿಯನ್ನು ಸಿಡಿಸಿಕೊಂಡು ಸಿಹಿಯನ್ನು ಹಂಚಿಕೊಂಡು ನಮ್ಮ ಬೂತುಗಳಲ್ಲಿ ಆಗುವಾಗ ಅಲ್ಲಿ ಕೂಡ ಆಚರಣೆಗಳನ್ನು ಮಾಡಿಕೊಂಡು ಕಾರ್ಯಕರ್ತರ ಜೊತೆಗೆ ನಾವೆಲ್ಲ ನಾಯಕರಿದ್ದೇವೆ, ನಾವು ಅವರ ಜೊತೆಗೆ ಇರಬೇಕು. ಆ ಕಾರ್ಯಕರ್ತರ ದುಡಿಮೆಯ ಫಲಶ್ರುತಿಯಾಗಿ ಇವತ್ತು ವಿಜಯದ ಮಾಲೆ ನಮ್ಮ ಕೊರಳಿಗೆ ಬಂದಿದೆ. ಆ ಮುಖಾಂತರವಾಗಿ ಮೋದಿಜಿಯವರ ಪಟ್ಟಾಭಿಷೇಕ ಆಗ್ತಿದೆ. ಇವತ್ತಾಗುವಂತಹ ಪಟ್ಟಾಭಿಷೇಕ ಮುಂದಿನ ವಿಶ್ವಶಾಂತಿಗಾಗಿದೆ. ಮುಂದಿನ ವಿಶ್ವಶಾಂತಿಗಾಗಿ ಇವತ್ತಿನ ಪಟ್ಟಾಭಿಷೇಕ ಆಗ್ತದೆ. ಹಾಗಾಗಿ ಭಾರತ್ ಮಾತಾ ಕೀ ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್. बोलो भारत माता की, बोलो भारत माता की, बोलो भारत माता की, नरेंद्र मोदी जी की. ನರೇಂದ್ರ ಮೋದಿ ಅವರು 3ನೇ ಸಲ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂತಹ ಈ ಸಂದರ್ಭದಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಇಲ್ಲಿ ಸೇರಿರುವಂತಹ ಕ್ಷೇತ್ರದ ಮುಖಂಡರವರಿಗೂ ಹಾಗೂ ಇವತ್ತು 60 ಜನ ಮಂತ್ರಿ ಪ್ರಮಾಣವಚನ ಸ್ವೀಕರಿಸಿದ ಅವರಿಗೂ ಕೂಡ ಧನ್ಯವಾದಗಳನ್ನು ಕೋರುತ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಬದುಕಿನಲ್ಲಿ ವೀರನಂತೆ ಮುನ್ನಡೆದು ನಡೆಯನ್ನು ಸೋಲಿಲ್ಲದ ನಾಯಕನಂತೆ ಪ್ರಜ್ವಲಿಸಿ ಕೋಟ್ಯಾಂತರ ಭಾರತೀಯರ ನಯನಗಳನ್ನು ಸಾಕ್ಷಿಗೊಳಿಸಿ 2ನೇ ಅವಧಿಯನ್ನು ಪೂರೈಸಿದ ಬಳಿಕ
ಮೂಲಕ 3ನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನು ಅಲಂಕರಿಸುತ್ತಿರುವ ಭಾರತೀಯರ ನಲ್ಮೆಯ ನಾಯಕ ಶ್ರೀಮಾನ್ ನರೇಂದ್ರ ಮೋದಿ.
DJ Sidday Remix. Sal Boonse. हेलो नरेंद्र मोदी बोल रहा हूँ ಎಲ್ಲರೂ ಹೆಜ್ಜೆ ಹಾಕಬೇಕು ಕೊನೆ ಹಾಡು ಎಲ್ಲರೂ ಹೆಜ್ಜೆ ಹಾಕಬೇಕು ಕೊನೆ ಹಾಡು ಭಾರತ್ ಮಾತಾ ಕಿ ಬಿಜೆಪಿ 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 ಗೊಳಿಸಿ ಎರಡನೇ ಅವಧಿಯನ್ನ ಪೂರೈಸಿದ ಬಳಿಕ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನ ಅಲಂಕರಿಸುತ್ತಿರುವ ಭಾರತೀಯರ ನಲ್ಮೆಯ ನಾಯಕ ಶ್ರೀಮಾನ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾದ ದೆಹಲಿದ ರಾಷ್ಟ್ರಪತಿ ಭವನದ ಪ್ರಮಾಣ ವಚನ ಸ್ವೀಕಾರ ಮಂತ್ರಿ ಬಾರಿ ಒಂದು ಸಂಭ್ರಮ ನಮಗೆ ಆ ಸಂಭ್ರಮ ನಮ್ಮ ಮಾತೆಲ್ಲ ಕಾರ್ಯಕರ್ತರ ನಾಯಕರುಗಳು ಮಟ್ಟು ಸೇರಿದು ಲಾಸ್ಟ್ ಅಂಜು ಪದ್ಯ ಮಾತೆಲ್ಲ ಸೇರಿದು ಲಾಸ್ಟ್ DJ Shubham आम्ही जेव्हा मैदानात जेव्हा फक्त आणि फक्त नरेंद्र मोदी जी की जय श्रीराम जय श्रीराम जगदंबा विश्व ಮಾತೆಲ್ಲ ನಮ್ಮನೆಗೆ ಏನ ಕೈಟ್ ನಮ್ಮ ಬಿ ಜೆ ಪಿ ಧ್ವಜ ಉಂಟು ಅವೇನು ದಯಮಂತದ ನಿಖಿಲ್ ಮಾತೆಲ್ಲ ನಮ್ಮ ಮೂರು ಕೊರಡು ಧ್ವಜನ ದಯಮಂತದ ಪೂರೆಲ್ಲ ಕೊರಲೆ ನಮ್ಮ